ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹುಡುಗಾಗ್ಲಿ ಹುಡುಗಿ ಆಗ್ಲಿ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಯಾರಾದ್ರೂ ಆಗ್ಲಿ ಇನ್ನರ್ ಗಾರ್ಮೆಂಟ್ಸ್ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ ಅಲ್ವಾ. ಅದು ನಮ್ಮ ಕಂಫರ್ಟ್ ಝೋನ್ಗೆ ಒಂದು ಮುಖ್ಯವಾದಂತ ವಿಷಯ ಆಗುತ್ತೆ. ಹಾಗಾಗಿ ಇವತ್ತು ಇಂಥ ಒಂದು ಕಂಫರ್ಟ್ ಝೋನ್ ನ ಒಂದು ಭಾಗದ ವಿಷಯನ ಮಾತಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಬ್ರೇಸಸ್. ಎಸ್, ಅಂಡ್ ಇವತ್ತು ಮಾತಾಡ್ತಾ ಇರೋದು ಏನ್ ಗೊತ್ತಾ, ಸೆಕ್ಸಿ ಕಲರ್ಫುಲ್ ಬ್ರೇಸಸ್ ಬಗ್ಗೆ. ಓ ಸೂಪರ್ ಎಕ್ಸೈಟೆಡ್. ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಜಗತ್ತಲ್ಲಿ ಎಷ್ಟೊಂದು ಜನರು ಇರ್ತಾರೆ, ಅದ್ರಲ್ಲಿ ಎಲ್ಲಾರು ಯೋಚನೆ ಮಾಡೋದು ಬೇರೆ ಬೇರೆ ರೀತಿನಲ್ಲಿ. ಇನ್ನ ಲೇಡೀಸ್ ಏನ್ ಕಮ್ಮಿನ, ಯಪ್ಪ ಒಬ್ಬೊಬ್ರು ಯೋಚನೆ ಒಂದೊಂದ್ ರೀತಿ ಇರುತ್ತೆ. ಅವ್ರ ಯೋಚನೆ ಎಲ್ಲ ಹೇಗಿರುತ್ತೆ ಏನು ಅಂತ ತಿಳಿಬೇಕಾ? ಇಲ್ಲಿದೆ ನೋಡಿ. ನಾನ್ ಬ್ರಾ ಹಾಕೋದು ನನ್ನ ಕಂಫರ್ಟ್ ಗಾಗಿ. ಸೂಪರ್. ನಾನ್ ಬ್ರಾ ಹಾಕೋದು ಹಸ್ಬೆಂಡ್ ನ ಸೆಡ್ಯೂಸ್ ಮಾಡೋದಕ್ಕೆ. ಓಹೋ. ನಾನ್ ಬ್ರಾ ಹಾಕೋದು ನನ್ನ ಚೆಸ್ಟ್ ನ ಅಪ್ಲಿಫ್ಟ್ ಮಾಡೋದಕ್ಕೆ. ಆಕ್ಚುಲಿ ಅದು ಸರಿನೇ. ನಾನ್ ಬ್ರಾ ಹಾಕೋದು ನನ್ನ ಚೆಸ್ಟ್ ತುಂಬಾನೇ ದೊಡ್ಡದಾಗಿದೆ, ಸೊ ಹಾಗಾಗಿ ಅದನ್ನ ಸಪೋರ್ಟ್ ಮಾಡಿ ಬ್ಯಾಲೆನ್ಸ್ ಮಾಡೋದಕ್ಕೆ. ಆಕ್ಚುಲಿ ಇದು ಕರೆಕ್ಟೇ. ನಾನ್ ಬ್ರಾ ಹಾಕೋದು ಯಾಕೆ ಗೊತ್ತಾ? ಪ್ರಪಂಚದಲ್ಲಿ ಎಲ್ಲಾ ಹುಡುಗಿರು ಹಾಕ್ತಾರೆ, ಹಾಕೊಳ್ಳೇಬೇಕು ಅನ್ನೋ ಕರ್ಮಕ್ಕೆ. ಹಾಕೊಳ್ಳೋದಕ್ಕೆ ಇಷ್ಟಾನೇ ಇಲ್ಲ. ಅದು ಎಷ್ಟು ಟೈಟ್ ಆಗಿರುತ್ತೆ, ಇಷ್ಟಾನೇ ಆಗಲ್ಲ. ಇದು ಮಾತ್ರ ಬರೆವ ಕರೆಕ್ಟ್ ಆಗಿರುವಂತ ಪಾಯಿಂಟ್. ಪ್ರಪಂಚದಲ್ಲಿ ಮಹಿಳೆಯರು ಯಾವ ರೀತಿ ಬ್ರೇಸಸ್ ಹಾಕೋದ್ರ ಬಗ್ಗೆ ಯೋಚನೆ ಮಾಡಬಹುದು ಅಂತ ಒಂದು ಚಿಕ್ಕ ಗ್ಲಿಮ್ಸ್ ನಿಮಗೆ ಕೊಟ್ಟೆ ಅಲ್ವಾ. ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಹೇಳಿ ಇದರಲ್ಲಿ ನೀವ್ ಯಾವ ರೀತಿ ಯೋಚನೆ ಮಾಡ್ತೀರಂತ. ಬಟ್ ಇವತ್ತಿಗೆ ನಾನ್ ನಿಮಗೆ ತೋರಿಸಬೇಕಾಗಿರೋಂತ ಒಂದು ಸೆಕ್ಸಿ ಕಲರ್ಫುಲ್ ಬ್ರಾಸ್ ನ ತೋರಿಸೋಣ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬ್ರೇಸಸ್ ಬಂದ್ಬಿಟ್ಟು ಇದು. ವಾವ್, ವಾಟ್ ಅ ಬ್ಯೂಟಿಫುಲ್ ಕಲರ್. ನಾನು ಲಾಸ್ಟ್ ಟೈಮು ಹೇಳಿದೆ ನನ್ಗೆ ಈ ತರ ಫ್ಲೋರಲ್ ಪ್ರಿಂಟ್ಸ್ ಅಂದ್ರೆ ತುಂಬಾನೇ ಇಷ್ಟ ಅಂತ. ಇದು ಬ್ಲೂ, ರಾಯಲ್ ಬ್ಲೂ ಫ್ಲೋರಲ್ ಪ್ರಿಂಟ್ ಅಲ್ಲಿ ಇರುವಂತ ಒಂದು ಟೀ ಶರ್ಟ್ ಬ್ರಾ. ಅಂಡ್ ಏನ್ ಗೊತ್ತಾ, ಇಲ್ಲಿ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ ಇಲ್ಲಿ ಈ ಕಡೆ ಡಿಸೈನ್ ಬೇರೆ ಕೊಟ್ಟಿದ್ದಾರೆ. ಇದು ಸ್ಮೂತ್ ಫಿನಿಶಿಂಗ್ ಇಲ್ಲ, ಬಟ್ ಒಂಥರ ಕರ್ವಿ ಫಿನಿಶಿಂಗ್ ಇದೆ. ಅಂಡ್ ಬ್ಯಾಕ್ ಸೈಡ್ 3 ಬಟನ್ಸ್ ಇದೆ. ನೀವು ಟೀ ಶರ್ಟ್ ಹಾಕಿದಾಗ, ಈ ತರ ಟಾಪ್ಸ್ ಹಾಕಿದಾಗ, ಕುರ್ತೀಸ್ ಹಾಕಿದಾಗ ಇದು ಬೆಸ್ಟ್ ಬ್ರೇಸಸ್. ಇದನ್ನ ನೀವು ಮಲ್ಟಿಪರ್ಪಸ್ ಆಗು ಯೂಸ್ ಮಾಡಬಹುದು. ನಾನು ಅನ್ಕೋತಾ ಇದ್ದೀನಿ ಇದೊಂದು ಒಳ್ಳೆ ಸ್ವಿಮ್ ಸೂಟ್ ಜೊತೆಗೆ ಸೂಪರ್ ಆಗಿ ಕಾಣಿಸುತ್ತೆ ಅಂತ. ಸ್ವಿಮ್ಮಿಂಗ್ ಹೋಗ್ಬೇಕಾದ್ರೆ ಇದನ್ನ ಟಾಪ್ ಅಲ್ಲಿ ಹಾಕಿ ಕೆಳಗಡೆ ಒಂದು ಸ್ಕರ್ಟ್ ಹಾಕಿದ್ರೆ ಸೂಪರ್ ಆಗಿರುತ್ತೆ, ಅದ್ಭುತವಾದಂತ ಒಂದು ಲುಕ್ಸ್ ಕೊಡುತ್ತೆ. ಎವ್ರಿ ಡೇ ಹಾಕೋದಕ್ಕೆ ಲೇಡೀಸ್ ಪ್ರಿಫರ್ ಮಾಡೋದು ಕಾಟನ್ ಬ್ರಾ. ಯಾಕಂದ್ರೆ ಥಿನ್ ಲೇಯರ್ ಆಗಿರುತ್ತೆ, ಕಂಫರ್ಟಿಂಗ್ ಆಗಿರುತ್ತೆ, ಸೀಮ್ಲೆಸ್ ಆಗಿರುತ್ತೆ, ಅಂಡ್ ಅದು ಹಾಕೊಂಡಿದ್ದೀವಿ ಅನ್ನೋ ಫೀಲಿಂಗ್ ಗೆ ಗೊತ್ತಾಗಬಾರ್ದು ಅಂತ. ಸೊ ಅಂತ ಒಂದು ಸಿಂಪಲ್ ಯೆಟ್ ಗಾರ್ಜಿಯಸ್ ಬ್ರಾ ಯಾವ್ದು ಗೊತ್ತಾ? ಈ ತರದ ಸ್ಟ್ರೈಪ್ಡ್ ಬ್ರಾ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ, ಬಟ್ ಈ ಒಂದು ಪ್ಯಾಟರ್ನ್ ನನಗೆ ತುಂಬಾನೇ ಇಷ್ಟ ಆಯ್ತು. ಅಲ್ಲಿ ಇರುವಂತ ಸಟಲ್ ಕಲರ್. ಇದು ಸಖತ್ತಾಗಿದೆಯಲ್ಲ, ಸ್ಟ್ರೈಪ್ಸ್ ಅಂತೂ ಬ್ಯೂಟಿಫುಲ್ ಡೀಟೇಲಿಂಗ್. ಇದು ಕಾಟನ್ ಆಗಿದೆ ಅಂಡ್ ವೈರ್ ಇಲ್ಲ ಇಲ್ಲಿ. ಸೊ ಡೈಲಿ ಯೂಸ್ಗೆ ಸೂಪರ್ ಆಗಿರುತ್ತೆ. ನನ್ಗಂತೂ ಇದು ಇಷ್ಟ ಆಯ್ತು. ಅಂಡ್ ಎವ್ರಿ ಡೇಗೆ ಕ್ಯಾಂಡಿ ತಿನ್ನಿದೀರಾ? ನೆನ್ಪಿದ್ಯಾ? ಒಂದು ಪಿಂಕ್ ಕಲರ್ ಕ್ಯಾಂಡಿ ಫ್ಲಾಸ್ ತರ ಬರುತ್ತಲ್ಲ, ಅದನ್ನ ತಿಂತೀವಿ. ವಾವ್, ಅದ್ರ ಕಲರ್ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಸೊ ಅದೇ ರೀತಿಯ ಕಾಟನ್ ಕ್ಯಾಂಡಿ ಬ್ರಾ ಇಲ್ಲಿದೆ. ನಾನು ಇದನ್ನ ನೋಡಿದ ತಕ್ಷಣ ಇದು ನನಗೆ ಬೇಕೇ ಬೇಕು. ಪರ್ಪಲ್ ನನಗೆ ಇಷ್ಟ, ಅಂಡ್ ಅದಕ್ಕೆ ಬಂದಿರುವಂತ ಈ ಪಿಂಕ್ ಕಲರ್ ನೋಡಿ, ವಾವ್, ಸೋ ಬ್ಯೂಟಿಫುಲ್. ಇದು ಪ್ಲಂಜಿಂಗ್ ನೆಕ್ ಲೈನ್ ಅಂತ ಹೇಳ್ತೀವಿ. ಅಂದ್ರೆ ಅಕಸ್ಮಾತ್ ಆಗಿ ನೀವು ಡೀಪ್ ನೆಕ್ ಲೈನ್ ಎಲ್ಲ ಹಾಕಿದಾಗ ಇದು ಪರ್ಫೆಕ್ಟ್ ಬ್ರೇಸಸ್. ಯಾಕಂದ್ರೆ ಇದರಲ್ಲಿ ಈ ತರದ ವಿ ಶೇಪ್ ಇದೆ. ಸೊ ಎಷ್ಟೇ ಡೀಪ್ ಹಾಕಿದ್ರು ಈ ಬ್ರಾ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂಡ್ ನಿಮ್ಮ ಚೆಸ್ಟ್ ಏರಿಯಾನ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಹಾಗಾಗಿ ಇದು ಡೀಪ್ ನೆಕ್ ಲೈನ್ ಔಟ್ಫಿಟ್ಸ್ಗೆಲ್ಲ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ. ಇದ್ರ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಈ ರೀತಿಯ ಒಂದು ಥಿನ್ ಲೇಯರ್ಡ್ ನ ಒಂದು ಶಾರ್ಟ್ ವಿಡ್ತ್ ನ ಒಂದು ಸ್ಟ್ರಾಪ್ಸ್ ಇದೆ. ಒಂದು ಚೆನ್ನಾಗಿರುವಂತ ಚಿಕ್ಕ ಬಟನ್ ಇದೆ, ನೋಡ್ತಾ ಇದ್ದೀರಾ? ಈ ತರದ ಡೀಟೇಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನಮಗ್ ಹಾಕಿದಾಗ ನಮ್ಗೆ ಖುಷಿ ಅನ್ಸುತ್ತೆ ನೋಡ್ಬೇಕಾದ್ರೆ. ವಾವ್, ಬಟ್ಟೆ ಎಷ್ಟು ಚೆನ್ನಾಗಿರ್ಬೇಕು, ಕಲರ್ಫುಲ್ ಆಗಿರ್ಬೇಕು, ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಇರಬೇಕು. ನನಗೆ ಅದೇ ರೀತಿಯಲ್ಲಿ ನನ್ನ ಇನ್ನರ್ ಗಾರ್ಮೆಂಟ್ಸ್ ಕೂಡ ಇರಬೇಕು ಅನ್ನೋ ಆಸೆ. ನೆಕ್ಸ್ಟ್ ಬ್ರಾ ನಾನು ಏನ್ ತೋರಿಸ್ತಾ ಇದ್ದೀನಿ ಅದೆಲ್ಲ ಸೂಪರ್ ಸೆಕ್ಸಿ ಆಗಿರುವಂತ ಬ್ರಾಸ್. ಬಟ್ ಅದಕ್ಕೂ ಮುಂಚೆ ಒಂದು ವಿಷಯ ಹೇಳ್ಬೇಕು. ನಿಮ್ಮ ಹೈಟ್ ವೇಟ್ ಜಾಸ್ತಿ ಆಗ್ತಾ ಇದ್ದಂಗೆ ನಿಮ್ಮ
ಚೆಸ್ಟ್ ಸೈಜ್ ಕೂಡ ಡೆಫಿನೆಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ನಂದು 32 ಇತ್ತು, ಆಮೇಲೆ 34 ಆಯ್ತು, ಇದೀಗ 36 ಇದೆ. ಸೊ ಅಕಸ್ಮಾತಾಗಿ ನಿಮ್ಮ ಸೈಜ್ ಮುಂಚೆ 34 ಇತ್ತು ಅಂತ ಅನ್ಕೊಳ್ಳಿ, ಇವಾಗ 36 ಆಗಿದೆ ಅಂತ ಅನ್ಕೊಳ್ಳಿ. ಅಂಡ್ ನಿಮ್ಮ ಕಪ್ ಸೈಜ್ ಮುಂಚೆ ಹೇಗಿತ್ತು ಅದೇ ರೀತಿ ಇದೆ ಅಂತ ಅನ್ಕೊಳ್ಳಿ. ಸೊ ಅವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಈ ಒಂದು ಟಿಪ್ ನ ಯೂಸ್ ಮಾಡ್ಕೊಳ್ಳಿ. ನಾನು ಮುಂಚೆ 34B ಹಾಕ್ತಾ ಇದೆ, ಇವಾಗ 36A ಹಾಕ್ತಾ ಇದ್ದೀನಿ. B ಅನ್ನೋದು A ಗಿಂತ ಸ್ವಲ್ಪ ದೊಡ್ಡ ಸೈಜ್. ಸೊ 34B ಬದಲು 36A ಹಾಕಿದ್ರೆ ನನಗೆ ಅದೇ ಕಪ್ ಸೈಜ್ ಸಿಗುತ್ತೆ. ಬಟ್ ಈ ಚೆಸ್ಟ್ ಅರೌಂಡ್ ಸೈಜ್ ಇದೆಯಲ್ಲ ಅದು ಮಾತ್ರ ಅಗಲ ಸಿಗುತ್ತೆ. ಸೊ ಟೈಟ್ ಅಂತ ಅನ್ಸಲ್ಲ, ಕಂಫರ್ಟೇಬಲ್ ಆಗಿ ಇರ್ತೀನಿ ನಾನು. ಇನ್ನ ನಮ್ಮ ಚೆಸ್ಟ್ ಸೈಜ್ ಹೇಗೆ ಮೆಷರ್ ಮಾಡೋದು, ಯಾವ ರೀತಿ ಮೆಷರ್ ಮಾಡಬೇಕು, ಅಂಡ್ ಅಂಗಡಿಗೆ ಹೋದಾಗ ಯಾವ ರೀತಿ ಅವ್ರ ಹತ್ರ ಬ್ರಾ ಸೈಜ್ ಕರೆಕ್ಟ್ ಆಗಿರುವಂತ ಮೆಟೀರಿಯಲ್, ಪ್ಯಾಟರ್ನ್, ಸೈಜ್ ಅಲ್ಲೆಲ್ಲ ಕೇಳಬೇಕು ಅಂತ ಗೊತ್ತಾಗಬೇಕು ಅಂದ್ರೆ ಈ ಒಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ನ ನಾನು ಹಿಂದೆ ಒಂದು ವಿಡಿಯೋ ಮಾಡಿದಾಗ ತಿಳಿಸಿದ್ದೀನಿ. ಆ ವಿಡಿಯೋ ನೋಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಈ ವಿಡಿಯೋ ಆದ್ಮೇಲೆ ಅದನ್ನ ಮಿಸ್ ಮಾಡದೆ ನೋಡಿ, ಓಕೆನಾ? ಬ್ರಾಲಿ ತುಂಬಾನೇ ರೊಮ್ಯಾಂಟಿಕ್ ಆಗಿ ಕಾಣುವಂತ ಬ್ರಾ ಯಾವ್ದು ಗೊತ್ತಾ? ಇದು ಸ್ಯಾಟಿನ್ ಬ್ರಾ ಅಂತ ಹೇಳ್ತೀವಿ. ಸ್ಯಾಟಿನ್ ಫಿನಿಶ್ ಇದೆ, ವಿಚ್ ಗಿವ್ಸ್ ಅ ವೆರಿ ಬ್ಯೂಟಿಫುಲ್ ಒಂದು ಎಕ್ಸ್ಟ್ರಾ ಲುಕ್ ಕೊಡುತ್ತೆ. ಸೊ ಇಲ್ಲಿರುವಂತ ಈ ಒಂದು ಸ್ಯಾಟಿನ್ ನೆಕ್ ನ ಬ್ರಾಸ್ಗೆ ಈ ತರ ಪುಷ್ ಅಪ್ ವೈರ್ ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ಟಿ ಶರ್ಟ್ ಹಾಕ್ಬೋದು, ಈ ತರ ಔಟ್ಫಿಟ್ಸ್ ಹಾಕ್ಬೋದು, ಕುರ್ತೀಸ್ಗೆ ಕೂಡ ಹಾಕ್ಬೋದು. ಆಲ್ಸೋ ಇದು ನಿಮ್ಮ ಚೆಸ್ಟ್ ಏರಿಯಾಗೆ ಎಷ್ಟು ಚೆನ್ನಾಗಿ ಫ್ಲಾಟನಿಂಗ್ ಆಗಿ ಕಾಣಿಸುತ್ತೆ ಅಂದ್ರೆ ತುಂಬಾನೇ ಸೀಮ್ಲೆಸ್ ಆಗಿದೆ. ಸ್ಪೆಷಲಿ ಸ್ಯಾಟಿನ್ ಔಟ್ಫಿಟ್ಸ್ ಹಾಕಿದಾಗ ನಿಮಗೆ ಗೊತ್ತಿರುತ್ತಲ್ಲ ಅದೆಷ್ಟು ತೆಳ್ಳಗಿರುತ್ತೆ, ಎಷ್ಟು ಸಾಫ್ಟ್ ಇರುತ್ತೆ, ಬಾಡಿಗೆ ಅಷ್ಟು ಚೆನ್ನಾಗಿ ಹಗ್ ಮಾಡಿ ಕುತ್ಕೊಳ್ಳುತ್ತೆ. ಈ ಬ್ರಾ ಕೂಡ ಅದೇ ರೀತಿಯಲ್ಲಿ ಅಷ್ಟೇ ಕಂಫರ್ಟಿಂಗ್ ಆಗಿ ಇರುತ್ತೆ. ಅಂಡ್ ಇದನ್ನ ನೀವು ಸ್ವಿಮ್ ವೇರ್ಗೂ ಹಾಕ್ಬೋದು. ಡೀಪ್ ಬ್ಯಾಕ್ಲೆಸ್ ನೆಕ್ ಹಾಕಿದಾಗ ಒಂದು ಒಳ್ಳೆಯ ಡಿಸೈನ್ ನಿಮ್ಮ ಬ್ಯಾಕ್ ಅಲ್ಲಿ ಬೇಕು ಅಂದ್ರೆ ಈ ಬ್ರಾನ ಯೂಸ್ ಮಾಡಬಹುದು. ಅದ್ ಯಾವುದು ಅಂದ್ರೆ ಈ ತರದ ಒಂದು ಬ್ರಾ. ಕಲರ್ ಎಷ್ಟು ಚೆನ್ನಾಗಿದೆ, ಪೇಸ್ಟಲ್ ಗ್ರೀನ್ ಕಲರ್ ಅಲ್ಲಿ ಇದೆ. ಆಕ್ಚುಲಿ ಮಿಂಟ್ ಅಂತಾನು ಹೇಳ್ಬೋದು ಇದನ್ನ. ಬ್ಯಾಕ್ ಲೇಸ್ ಫ್ರಂಟ್ ಓಪನ್ ಬ್ರಾ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತೀರಾ? ಯಾಕಂದ್ರೆ ಇದ್ರ ಬ್ಯಾಕ್ ಈ ರೀತಿ ಇದೆ. ಈ ರೀತಿ ಇರುವಂತ ಬ್ರಾನ ಹೇಗ್ ಹಾಕೋದು ಅಂತ ಯೋಚನೆ ಮಾಡೋರಿಗೆ ಖಂಡಿತವಾಗ್ಲೂ ಹೇಳ್ತೀನಿ. ಎಷ್ಟು ಸೂಪರ್ ಆಗಿರುವಂತ ಡಿಸೈನ್ ಅಲ್ವಾ? ಬ್ಯಾಕ್ ಅಲ್ಲಿ ಲುಕ್ಸ್ ವೆರಿ ಗಾರ್ಜಿಯಸ್. ಆಫ್ ಕೋರ್ಸ್ ನಾನು ಈ ಎಲ್ಲ ಬ್ರಾನ ಟ್ರೈ ಮಾಡಿನೇ ಅದರ ಫೀಲ್ ಅಂಡ್ ಅದರ ಡಿಸೈನ್ ಯಾವ ರೀತಿ ಇದೆ ಅದ್ರ ಮೇಲೆ ನನ್ನ ಅನುಭವದ ಮೇಲೆನೆ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ದಟ್ ನಿಮಗೆ ಅವಾಗ ಕಾನ್ಫಿಡೆನ್ಸ್ ಇಂದ ನಿಮ್ಗೂ ಗೊತ್ತಾಗುತ್ತೆ ನಿಜವಾಗ್ಲೂ ಇದು ಆ ರೀತಿ ಇದೆಯಾ ಇಲ್ವಾ ಅನ್ನೋದು ಹೇಳ್ಬೇಕಲ್ವಾ. ಈ ಬ್ರಾಂಡ್ ಇದನ್ನ ಹಾಕೋದು ವೆರಿ ಈಸಿ. ಯೂಶಲಿ ಬ್ರಾಂಡ್ ನ ಸರ್ಕಸ್ ಮಾಡ್ಕೊಂಡು ಎಲ್ಗಡೆ ಎಲ್ಲ ಎದುರುಗಡೆ ಎಲ್ಲ ತಂದು ಹಾಕ್ಬೇಕು. ಬಟ್ ಇದು ಆ ರೀತಿ ಇಲ್ಲ, ಯಾಕಂದ್ರೆ ಈ ಬ್ರಾಗೆ ಇಲ್ಲಿ ಎದುರುಗಡೆ ಒಂದು ಕ್ಲಿಪ್ ಕೊಟ್ಟಿದ್ದಾರೆ. ಈ ಕ್ಲಿಪ್ ನ ಈ ತರ ಓಪನ್ ಮಾಡಿ ಈ ರೀತಿ ಹಾಕ್ಬೇಕು. ಸೊ ನೀವು ನಾರ್ಮಲ್ ಟಿ ಶರ್ಟ್ಸ್ ಅಥವಾ ಜಾಕೆಟ್ಸ್ ಯಾವ ರೀತಿ ಹಾಕ್ತೀರಿ ಅದೇ ರೀತಿ ಹಿಂದ್ಗಡೆಯಿಂದ ಹಾಕ್ಬಿಟ್ಟು ಎದುರುಗಡೆ ಈ ತರ ಪಿನ್ ಅಪ್ ಮಾಡಿದ್ರೆ ಈ ಬ್ರಾ ರೆಡಿ ಆಗಿರುತ್ತೆ. ಅಂಡ್ ವೆರಿ ಈಸಿ ಹಾಕೋದಕ್ಕೆ. ಇದು ಪುಷ್ ಅಪ್ ಬ್ರಾನ. ಎಸ್, ಇಲ್ಲಿ ಅಂಡರ್ ವೈರಿಂಗ್ ಇದೆ. ಸೊ ಹಾಗಾಗಿ ಸ್ಮಾಲ್ ಚೆಸ್ಟ್ ಇದ್ದವ್ರಿಗೆ ಚೆಸ್ಟ್ ನ ಒಂದ್ ಸ್ವಲ್ಪ ಅಪ್ಲಿಫ್ಟ್ ಮಾಡಬೇಕು ಅಂದ್ರೆ ದಿಸ್ ಇಸ್ ದಿ ರೈಟ್ ಕೈಂಡ್ ಆಫ್ ಬ್ರಾ. ಈ ಎಲ್ಲ ಬ್ರಾಸ್ ನಾನು ಎಲ್ಲಿ ತಗೊಂಡಿರೋದು? ಇಷ್ಟೊಂದು ಗಾರ್ಜಿಯಸ್ ಬ್ರಾ ಈ ಮಾರ್ಕೆಟ್ ಹೋದ್ರೆ ಸಿಗಲ್ಲ, ನಮ್ಗೆ ಹುಡುಕ್ಬೇಕು ಅಥವಾ ರೇಟ್ ಕೂಡ ಜಾಸ್ತಿ ಇರುತ್ತೆ. ಸೊ ನಾನ್ ಪ್ರತಿ ಸತಿ ಬ್ರಾಸ್ ನ ತಗೊಳ್ಳೋದು ಶೈವೇ ಪ್ಲಾಟ್ಫಾರ್ಮ್ ಮೂಲಕ. ಸೊ ಇದೊಂದು ಆನ್ಲೈನ್ ವೆಬ್ಸೈಟ್. ಇಲ್ಲಿ ನಿಮ್ಗೆ ಇನ್ನೋವೇರ್ಸ್ ಅಲ್ಲಿ ಡಿಫ್ರೆಂಟ್ ರೀತಿಯ ಇನ್ನೋವೇರ್ಸ್ ಸಿಗುತ್ತೆ. ಅಂದ್ರೆ ಬ್ರಾ ಸಿಗುತ್ತೆ, ಬಾಡಿ ಶೇಪ್ ಸಿಗುತ್ತೆ, ಹಾಗೇನೆ ಪ್ಯಾಂಟೀಸ್ ಕೂಡ ಸಿಗುತ್ತೆ. ಇಂಥ ಒಂದು ಬ್ಯೂಟಿಫುಲ್ ವಂಡರ್ಫುಲ್ ಕಲೆಕ್ಷನ್ಸ್ ನಿಮಗೆ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬರುವಂತ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಕೂಪನ್ ಕೋಡ್ ಇಂದ ಆಫರ್ ಕೂಡ ಸಿಗುತ್ತೆ. ಆಲ್ಸೋ ಬೈ 2 ಬ್ರಾಸ್ ಅಂಡ್ ಗೆಟ್ 3 ಫ್ರೀ ಅನ್ನೋ ಕಾನ್ಸೆಪ್ಟ್ ಕೂಡ ಇದೆ. ಸೊ ತಪ್ಪದೆ ಇಂಥ ಒಂದು ಬ್ಯೂಟಿಫುಲ್ ಕಲರ್ಫುಲ್ ಬ್ರಾಸ್ ನ ನೀವಂತೂ ತಗೊಳ್ಳೇಬೇಕು. ಈ ವಿಷಯ ಹೇಳ್ತಾ ಕೊನೆಯದು ಅಂತ ಹೇಳ್ತೀನಿ. ನಾನು ನನ್ನ ಬ್ರೈಡಲ್ ಸೀರೆಗೆ ಯಾವ ರೀತಿಯಾದಂತ ಶೇಪ್ ವೇರ್ ಹಾಕಿದೀನಿ ಗೊತ್ತಾ? ತೆಳ್ಳಗಿರೋರ್ಗೆ, ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಇರೋರ್ಗೆ, ದಪ್ಪ ಇರೋರ್ಗೆ ಎಲ್ಲಾರ್ಗು ಇಂಪಾರ್ಟೆಂಟ್ ಆಗಿರೋದು ಸಾರಿ ಹಾಕ್ಬೇಕಾದ್ರೆ ಆ ಶೇಪ್ ಚೆನ್ನಾಗಿ ಕಾಣಿಸ್ಬೇಕು ಅಂತ, ಆ ಫಿಶ್ ಟೇಲ್ ತರ ಶೇಪ್ ಕಾಣಿಸ್ಬೇಕು ಅಂತ. ಸೊ
ಆ ತರದ ಒಂದು ಶೇಪ್ ಬೇಕು ಅಂದ್ರೆ ನೀವು ಶೇಪ್ ವೇರ್ ಸ್ಕರ್ಟ್ ನ ಹಾಕ್ಬೇಕು. ಶೈ ಏವಿಲಿ ನಿಮ್ಗೆ ಈ ತರದ ಶೇಪ್ ವೇರ್ ಸ್ಕರ್ಟ್ ಸಿಗುತ್ತೆ. ಇದೇನು ಅಂದ್ರೆ ಬಾಡಿ ಹಗ್ಗಿಂಗ್ ಆಗಿರುತ್ತೆ. ನಿಮ್ಮ ವೇಸ್ಟ್ ಇಂದ ಹಿಡಿದು ಥೈಸ್ ಪೋರ್ಷನ್ ಅಲ್ಲಿ ಕೂಡ ಚೆನ್ನಾಗಿ ಬಾಡಿ ಹಗ್ಗಿಂಗ್ ಇದ್ದಾಗ ನೀವು ಸಾರಿ ಹಾಕಿದಾಗ ಅದು ಅದೇ ರೀತಿನ ಶೇಪ್ ನಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆ ನೀವು 2000 rupees ಮೇಲೆ ಶಾಪಿಂಗ್ ಮಾಡಿದ್ರೆ ನಿಮಗೆ 3 ಪ್ಯಾಂಟೀಸ್ ಫ್ರೀ ಆಗಿ ಸಿಗುತ್ತೆ. ಅದು ಯಾವುದು ಅಂತ ನೀವು ಆಯ್ಕೆ ಕೂಡ ಮಾಡಬಹುದು. ನಾನ್ ತಗೊಂಡಿರುವಂತ ಇಷ್ಟೊಂದು ಐಟಮ್ಸ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ತಪ್ಪದೆ ನಿಮ್ಮ ಫೇವ್ರೇಟ್ ನ ನೀವಂತೂ ಪರ್ಚೇಸ್ ಮಾಡ್ಲೇಬೇಕು ಅಂತ ಹೇಳ್ತೀನಿ. ಅಂಡ್ ನನ್ನ ಫೇವ್ರೇಟ್ ಯಾವುದು ಅಂತ ಕೇಳಿದ್ರೆ ದ ಲಾಸ್ಟ್ ಒನ್, ಹಾಗೇನೆ ದ ಫಸ್ಟ್ ಒನ್, ದ ಫ್ಲೋರಲ್ ಬ್ರಾ. ಸೂಪರ್ ಆಗಿರುತ್ತೆ. ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ಹಾಕೋದು ಅಂತ. ಈ ವಿಡಿಯೋ ಇಷ್ಟವಾಗಿರುತ್ತಾ? ನಿಮಗೆ ಹೆಲ್ಪ್ಫುಲ್ ಆಗಿದ್ಯಾ? ಸೆಕ್ಸಿ ಬ್ರಾಸ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಯ್ತಾ? ನಿಮ್ಗೂ ಈ ತರದ ಬ್ರಾಸ್ ಶಾಪಿಂಗ್ ಮಾಡ್ಬೇಕಾ? ಐಡಿಯಾಸ್ ಬಂತ ಏನ್ ಮಾಡ್ಬೇಕು? ವಿಡಿಯೋನ ಹಿಟ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಿಮ್ ತರ ಜಾಸ್ತಿ ಮಹಿಳೆಯರಿಗೆ ಇಂಥ ಒಂದು ಮಾಹಿತಿಗಳು ಸಿಗುತ್ತೆ, ಗೊತ್ತಾಗುತ್ತೆ. ಅಂಡ್ ಅವರು ಕೂಡ ಕಂಫರ್ಟ್ ಲೆವೆಲ್ ನ ಒಂದು ಗೇಮ್ ಅಪ್ ಮಾಡಬಹುದು. ನನ್ನ ಕೂಪನ್ ಕೋಡ್ ನೀವು ಒಂದ್ಸತಿ ಮಾತ್ರ ಯೂಸ್ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ, ನೀವು 10 ಸತಿ 20 ಸತಿನಾದ್ರೂ ಯೂಸ್ ಮಾಡಬಹುದು. ಸೊ ಪ್ರತಿ ಸತಿ ಶೈವೇಲಿ ಶಾಪಿಂಗ್ ಮಾಡಿದಾಗ ನೆನಪಿಂದ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಥ್ಯಾಂಕ್ ಯು. ಪ್ರೀತಿ ಸದಾ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್. ತಡಾ.